ಉತ್ತಮವಾಗಿ ಫಸಲು ಬರಬೇಕಿದ್ದ ಭತ್ತದ ಸಸಿಗಳು ಬಿಸಿಲ ತಾಪಕ್ಕೆ ಕರಗಿ ಕೆಂಬಣ್ಣಕ್ಕೆ ತಿರುಗಿದೆ. ಕಷ್ಟಪಟ್ಟು ಬೆಳೆಸಿದ ಕೃಷಿ ಕಣ್ಣೆದುರೇ ನಾಶವಾಗುತ್ತಿರುವುದನ್ನು ನೋಡಿ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಹೌದು, ಇದು ಕುಂದಾಪುರದ ನಾದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಬೈಲು ಕೃಷಿಕರ ಕಷ್ಟ. ಇವರ ಗೋಳಿನ ಕತೆ ಇಲ್ಲಿದೆ ನೋಡಿ. ಆಲೂರಿನ ಗುಂಡೂರು ಏತ ನೀರಾವರಿ ಯೋಜನೆಯ ನೀರು ಅಸಮರ್ಪಕ ವಿತರಣೆಯಿಂದಾಗಿ ಈ ಎಲ್ಲ ಸಮಸ್ಯೆಗಳು ಹುಟ್ಟಿಕೊಂಡಿದೆ. ಸಾಕಷ್ಟು ಕಷ್ಟಪಟ್ಟು ಹಣ ವ್ಯಯಿಸಿ ಮಾಡಿರುವ ಕೃಷಿ ಕಣ್ಣೆದುರೇ ಹಾಳಾಗುತ್ತಿರುವುದು ಕಂಡು ರೈತರು ಮರುಗುತ್ತಿದ್ದಾರೆ. ಭತ್ತದ ಫಸಲು ಒಡೆಯುವ ಸಮಯದಲ್ಲಿ ಗದ್ದೆಗಳಿಗೆ ನೀರು ಹರಿಸದಿದ್ರೆ ನಾಡ ಕೆಂಬೈಲು ಪರಿಸರದ ಕೃಷಿ ಭೂಮಿಗಳಲ್ಲಿ ಬೆಳೆದ ಭತ್ತದ ಕೃಷಿ ಸರ್ವನಾಶವಾಗಲಿದೆ. ಆಲೂರಿನಿಂದ ಏತ ನೀರಾವರಿಯ ಮೂಲಕ ನಾಡ ಗ್ರಾಮ ಪಂಚಾಯತ್ ಬಯಲಿಗೆ ಸಾಗಿ ಬರುವ ನೀರಿನ ಹರಿವಿಗೆ ಇಲಾಖೆ 5 ಚೆಕ್ ಡ್ಯಾಂ ನಿರ್ಮಿಸಿದ್ದು 5 ಕಡೆಗಳಲ್ಲೂ ನೀರಿಗೆ ಹಲಗೆ ಅಳವಡಿಸಿ ನೀರು ಬಳಸಿಕೊಳ್ಳುವುದರಿಂದ ಕೊನೆಯಲ್ಲಿರುವ ನಾಡ ಕೆಂಬೈಲು ಕೃಷಿ ಗದ್ದೆಗಳಿಗೆ ನೀರು ಹರಿಯುತ್ತಿಲ್ಲ. ಒಂದೆಡೆ ಕೆಂಬೈಲು ಕೃಷಿಕರು ನೀರಿಲ್ಲದೆ ತಾವು ಬೆಳೆದ ಕೃಷಿ ತಮ್ಮ ಕಣ್ಣೆದುರೇ ನಾಶವಾಗುತ್ತಿದೆ ಎಂದು ಕೊರಗುತ್ತಿದ್ರೆ, ಇನ್ನೊಂದೆಡೆ ಏತ ನೀರಾವರಿ ಕಾಲುವೆಗೆ ಅಡ್ಡಗಟ್ಟಿ ನೀರು ನಿಲ್ಲಿಸಿ ಕೃಷಿ ಮಾಡದೆ ಪಾಳು ಬಿದ್ದಿರುವ ಗದ್ದೆಗಳಿಗೆ ಹರಿಯಬಿಡಲಾಗಿದೆ. ಕಾಲುವೆಗೆ ಹೆಮ್ಮುಂಜೆ ಬಳಿ ಇರುವ ಡ್ಯಾಂ ಮೂಲಕ ಕೃಷಿಯೇ ಇಲ್ಲದ ಭೂಮಿಗೆ ನೀರುಣಿಸಿ ನೀರು ಪೋಲು ಮಾಡಲಾಗುತ್ತಿದೆ. ಸಂಬಂಧಪಟ್ಟ ಇಲಾಖೆ ಈ ಪ್ರದೇಶಕ್ಕೆ ಭೇಟಿ ನೀಡಿ ಹಲಗೆ ತೆರವುಗೊಳಿಸಿದ್ರೆ ಕೆಂಬೈಲು ಕೃಷಿ ಗದ್ದೆಗೆ ನೀರು ಹರಿಯುತ್ತಿದೆ. ಹಿಂದೆಯೂ ವಿ4 ನ್ಯೂಸ್ ವಾಹಿನಿಯಲ್ಲಿ ಈ ಬಗ್ಗೆ ವರದಿ ಪ್ರಕಟಿಸಿದ್ದು, ಬಳಿಕ ಎಚ್ಚೆತ್ತುಕೊಂಡ ಇಲಾಖೆ ಹಲಗೆ ತೆರವುಗೊಳಿಸಿ ವ್ಯರ್ಥವಾಗಿ ಪೋಲಾಗುತ್ತಿರುವ ನೀರನ್ನ ಮುಂದೆ ಹರಿಯುವಂತೆ ಮಾಡಿತ್ತು. ಆದರೆ ಮತ್ತದೇ ಸಮಸ್ಯೆ ಮರುಕಳಿಸಿದ್ದು, ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕೆಂಬೈಲು ಕೃಷಿಕರು ಆಗ್ರಹಿಸಿದ್ದಾರೆ. ಈ ಪ್ರದೇಶದಲ್ಲಿ ರೈಲ್ವೆ ಟ್ರ್ಯಾಕ್ ಇರುವುದರಿಂದ ಇಲ್ಲಿ ಕೃಷಿ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಕೃಷಿ ಮಾಡಿದರೂ ಅದು ಕೊಳೆತು ಹೋಗ್ತಾ ಇದ್ದು, ಹಾಗಾಗಿ ನಾವು ಇಲ್ಲಿ ಹೈನುಗಾರಿಕೆ ಮತ್ತು ಬೇಸಾಯ ನಂಬಿಕೊಂಡಿರುವುದರಿಂದ ಎರಡನೇ ಬೆಳೆಯಾಗಿ ಸುಗ್ಗಿ ಅಂತ ಮಾಡ್ತೇವೆ. ಕೆಲವು 4-5 ವರ್ಷಗಳ ಹಿಂದಿನಿಂದ ಇಲ್ಲಿ ಗುಂಡೂರು ಡ್ಯಾಮಿಂದ ನೀರಿನ ಕಟ್ಟಾದ ನಂತರ ಇಲ್ಲಿ ನೀರಿನ ಅಭಾವ ತುಂಬ ಆಗಿದೆ. 3-4 ವರ್ಷದಿಂದ ನಾವು ಹೋರಾಟ ಕೊಡ್ತಾ ಇದ್ದೇವೆ. ಆದರೆ ನಮಗೆ ಸರಿಯಾದ ಮಾರ್ಗವನ್ನು ಇಲ್ಲಿ ತೋರಿಸ್ತಾ ಇಲ್ಲ ಸರ್ಕಾರ. ಹಾಗೆ ಈಗ ಈ ಸಲ ಸಮೇತ ನೀರಿನ ಅಭಾವದಿಂದ ಬೆಳೆದ ಬೆಳೆಯೆಲ್ಲ ನಾಶ ಆಗ್ತಾ ಇದೆ, ಒಣಗಿ ಹೋಗಿದೆ. ಬೇಸಾಯ ಮಾಡಿದ್ದೇವೆ ಸುಗ್ಗಿ ಅಂತ, ಅದಕ್ಕೆ ನೀರಿಲ್ಲದೆ ಒಣದು ಹೋಗಿದೆ. ಒಂದು ಟೈಮ್ ನೀರು ಬಿಟ್ಟಿದ್ದಾರೆ, ಈಗ ಮತ್ತು ಪುನಃ ಹಾಗೆ ಒಣದು ಹೋಗಿದೆ. ಈಗ ನಾವು ಬೇಸಾಯ ಮಾಡಿಯೂ ನಷ್ಟ ನಮಗೆ. ನಾವು ಬೇಸಾಯ ಮಾಡಿ ಇಷ್ಟು ಕಷ್ಟಪಟ್ಟು ಮಾಡಿ ಏನೂ ಫಲವಿಲ್ಲ. ಅದಕ್ಕೆ ನಮಗೆ ದಯವಿಟ್ಟು ನೀರನ್ನು ಬಿಡಬೇಕಾಗಿ. ಸೌಪರ್ಣಿಕ ಏತ ನೀರಾವರಿ ಯೋಜನೆ ಸಮರ್ಪಕವಾಗಿ ಬಳಕೆಯಾಗಬೇಕಿದ್ರೆ ಆಯಾ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದಂತೆ ನೀರು ನಿರ್ವಹಣೆ ಸಮಿತಿ ರಚಿಸಬೇಕು. ಇದು ಸರ್ಕಾರದ ನಿಯಮ ಕೂಡ. ದುರಂತವೆಂದರೆ ನಾಡ ಗ್ರಾಮ ಪಂಚಾಯತಿಗೆ ಈ ಕುರಿತಾಗಿ ಯಾವುದೇ ಮಾಹಿತಿ ಇಲ್ಲ. ಏತ ನೀರಾವರಿ ವ್ಯಾಪ್ತಿಯಲ್ಲಿ ಬರುವ ಹಕ್ಲಾಡಿ, ಆಲೂರು, ನಾಡ ಗ್ರಾಮ ಪಂಚಾಯತ್ ನೀರು ನಿರ್ವಹಣೆ ಸಮಿತಿ ರಚಿಸಿಲ್ಲ. ಯಾವ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಯಾವ ಸಮಯದಲ್ಲಿ ನೀರು ಬೇಕಾಗುತ್ತದೆ ಎನ್ನುವ ಮಾಹಿತಿ ಸಮಿತಿ ನೀಡಿದ್ರೆ ನೀರಿನ ಸಮಸ್ಯೆ ಖಂಡಿತವಾಗಿಯೂ ಬಗೆಹರಿಯುತ್ತದೆ. ಇನ್ನಾದರೂ ನಾಡ ಗ್ರಾಮ ಪಂಚಾಯತ್ ನೀರು ನಿರ್ವಹಣೆ ಸಮಿತಿ ರಚಿಸಿ ಕೆಂಬೈಲು ಕೃಷಿ ಭೂಮಿಯಲ್ಲಿ ನೀರು ಹರಿಯಲಿ ಎಂಬುದೇ ಈ ವರದಿಯ ಆಶಯ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.